ದಡ್ಡಲಕಾಡು ಸರ್ಕಾರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಯ ನೂತನ ವಿದ್ಯಾರ್ಥಿ ಮಂತ್ರಿಮಂಡಲ ರಚಿಸಲಾಯಿತು. ನೂತನ ವಿದ್ಯಾರ್ಥಿ ನಾಯಕರು, ವಿರೋಧ ಪಕ್ಷ ನಾಯಕರು ಹಾಗೂ ಮಂತ್ರಿಮಂಡಲದ ಸಚಿವರಿಗೆ ಶಾಲಾ ಮುಖ್ಯೋಪಾಧ್ಯಾಯ ಮೌರಿಸ್ ಡಿಸೋಜ ಅವರು ಪ್ರಮಾಣ ವಚನವನ್ನು ಬೋಧಿಸಿದರು. ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಅಂಜನ್ ಮಂತ್ರಿಮಂಡಲದ ಸಚಿವರಿಗೆ ಶುಭ ಕೋರಿ ಮಾತನಾಡಿ, ಶಾಲೆಯ ಆಗುಹೋಗುಗಳ ಬಗ್ಗೆ ಮಂತ್ರಿಮಂಡಲದ ಸಚಿವರು ಗಮನ ಹರಿಸುವಂತೆ ತಿಳಿಸಿದರು. ಶಿಸ್ತಿನ ಸಿಪಾಯಿಯಾಗಿ ನಿಮ್ಮ ಕೊಟ್ಟಂತ ಜವಾಬ್ದಾರಿ ಏನು, ಅದರ ಗಂಭೀರತೆಯನ್ನು ತಮ್ಮ ಶಿಕ್ಷಕರ ಟೀಚರ್ ಮೂಲಕ ಅದನ್ನು ಮಾಹಿತಿಯನ್ನು ತಗೊಂಡು ನಾವು ಮುಂದಿನ ದಿನದಲ್ಲಿ ಈ ಶಾಲೆಯಲ್ಲಿ ಸ್ವಚ್ಛ ಭಾರತ್ ಇರ್ಬೋದು, ಇನ್ನು ಅನೇಕ ಒಬ್ಬ ವಿದ್ಯಾರ್ಥಿ ಆಹಾರ ಮಂತ್ರಿ ಆಗಿರ್ಬೋದು ಅಥವಾ ವೈದ್ಯಕೀಯ ಯಾರು ಹೆಲ್ತ್ ಮಿನಿಸ್ಟರ್ ಆಗಿದ್ದೀರಾ ಅದರ ಬಗ್ಗೆ ಮಕ್ಕಳಿಗೆ ಯಾರು ಜ್ವರ ಬಂದಾಗ ತಾನೇನು ಮಾಡಬೇಕು ಅದಕ್ಕೆ ಸ್ಪಂದನೆ ಮಾಡಬೇಕು. ಹಾಗೆ ಮುಖ್ಯಮಂತ್ರಿಗೆ ಎಲ್ಲರ ವಿಶ್ವಾಸ ತಗೊಂಡು ಈ ಶಾಲೆಯಲ್ಲಿ ಆಗು ಹೋಗುಗಳ ನಿರಂತರ ಪ್ರತಿ ಮಕ್ಕಳ ಜವಾಬ್ದಾರಿ ತಮ್ಮ ಮೇಲಿದೆ. ಎಲ್ರಿಗೂ ಮುಂದಿನ ದಿನದಲ್ಲಿ ಎದುರು ಭಾಗದಲ್ಲಿ ನಿಂತಂಥ ನಾವೇನು 4, 5, 6, 8ನೇಯಿಂದ ಇವತ್ತು ಆಯ್ಕೆಯಾದ ನಮ್ಮ ಮಂತ್ರಿಮಂಡಲ ಪ್ರಾಥಮಿಕ ವಿಭಾಗ, 10ನೇಯಿಂದ ಆಯ್ಕೆಯಾದಂತಹ ಪ್ರೌಢಶಾಲಾ ವಿಭಾಗ, ಮುಂದೆ ನಿಮಗೂ ಅವಕಾಶ ಇದೆ. ತಾವೆಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತ ನಿಮ್ಮಲ್ಲಿ ಕಳಕಳಿಯಿಂದ ಶಾಲೆಯ ಮುಂದಿನ ದಿವಸದಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳು ಕಿವಿಗೊಟ್ಟು ಕೇಳಿ 100 ಈ ಶಾಲೆಗೆ 100% ಮಾರ್ಕ್ ತರುವಂಥ ವ್ಯವಸ್ಥೆಯನ್ನು ತಾವು ಈ ಪ್ರಥಮ ಬ್ಯಾಚ್ ಏನು ತಾವುಗಳಿದ್ದೀರಿ, ತಾವು ಇದಕ್ಕೆ ನಮ್ಮ ಶಾಲೆಗೆ ಶಕ್ತಿ ಕೊಡುವಂಥ ಕೆಲಸವನ್ನು ತಾವು ಮಾಡಬೇಕಂತ ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ಪ್ರೌಢಶಾಲಾ ವಿಭಾಗದ ಕಾರ್ಯಾಧ್ಯಕ್ಷ ಪುರುಷೋತ್ತಮ ಅಂಚನ್, ಪಂಚಕಲು ಗ್ರಾಮ ಪಂಚಾಯತ್ ಸದಸ್ಯ ಪೂವಪ್ಪ ಮೆಂಡನ್, ಎಸ್ಡಿಎಂಸಿ ನಿಕಟಪೂರ್ವಾಧ್ಯಕ್ಷ ರಾಮಚಂದ್ರ ಪೂಜಾರಿ ಕರಂಕಿ, ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಅನಿತಾ ಕುಮಾರಿ ಹಾಗೂ ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು. ಇನ್ನು ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಇದೇ ವೇಳೆ ಬಹುಮಾನವನ್ನು ವಿತರಿಸಲಾಯಿತು. From 8th standard as health minister. From 8th as educational minister.